ಎಂದಾಗುತ್ತದೆ. ಏಕಾಹಂ ಉತ್ಸವಂ ಶೈವಂ ತ್ರಿಕಾಹಂ ಗೌಣಮುಚ್ಯತೆ ಪಂಚಾಹಂ ಭೌತಿಕಂ ಪ್ರೋಕ್ತಂ ಶ್ರೀಕಾರಂ ದ್ವಾದಶಾಹಕಂ. ಈ ಪ್ರಕಾರವಾಗಿ ದೇವರ ಸನ್ನಿಧಾನದಲ್ಲಿ ಅಹೋರಾತ್ರ ಪರ್ಯಂತ ಒಂದು ದಿನ ನಡೆಸುವಂತಹ ಉತ್ಸವವು ಶೈವೋತ್ಸವ ಎಂದಾಗುತ್ತದೆ. 3 ದಿನಗಳ ಪರ್ಯಂತ ನಡೆಯುವ ಉತ್ಸವವು ಗೌಣೋತ್ಸವ ಎಂದಾಗುತ್ತದೆ. 5 ದಿನಗಳ ಪರ್ಯಂತ ನಡೆಯುವಂತಹ ಉತ್ಸವವು ಭೌತಿಕೋತ್ಸವ ಎಂದಾಗುತ್ತದೆ. 7 ದಿನಗಳ ಪರ್ಯಂತ ನಡೆಯುವ ಉತ್ಸವವು ಭೌವನೋತ್ಸವ ಎಂದಾದರೆ, ನವಾಹಂ ದೈವಿಕಂ ಪ್ರೋಕ್ತಂ ಶ್ರೀಕರಂ ದ್ವಾದಶಾಹಕಂ ಎಂಬಂತೆ 9 ದಿನಗಳ ಪರ್ಯಂತ ನಡೆಯುವ ಉತ್ಸವವು ಶ್ರೀಕರೋತ್ಸವ ದೈವಿಕೋತ್ಸವ ಎಂದಾಗುತ್ತದೆ. 12 ದಿನಗಳ ಪರ್ಯಂತ ನಡೆಯುವ ಉತ್ಸವವು ಶ್ರೀಕರೋತ್ಸವ ಎಂದಾದರೆ, ಏಕವಿಂಶತ್ ದಿನಂ ರೌದ್ರಂ ಏವಂ ಸಪ್ತವಿಧಂ ಭವೇತ್ ಎಂಬ ಪ್ರಕಾರ 21 ದಿನಗಳ ಪರ್ಯಂತ ನಡೆಯುವಂತಹ ಮಾಸೋತ್ಸವವು ರೌದ್ರೋತ್ಸವ ಎಂದೆನಿಸಿಕೊಳ್ಳುತ್ತದೆ. ಈ ರೀತಿಯಲ್ಲಿ 7 ವಿಧವಾದಂತಹ ಉತ್ಸವಗಳ ಪೈಕಿಯಲ್ಲಿ ಭೌತಿಕೋತ್ಸವವನ್ನು ಜರುಗಿಸುವಂತಹ ಪ್ರಕಾರ ವಾದ್ಯಮಾದೌ ಪ್ರಕುರ್ವೀತ ಪುಣ್ಯಾಹಂ ತದನಂತರಂ ಸುಮುಹೂರ್ತೆ ಬಲಿಂ ದದ್ಯಾತ್ ಯಾಗಶಾಲಾ ಪ್ರವೇಶನಂ ಮೃತ್ತಿಕಾ ಹರಣಂ ಹೋಮಂ ಅಂಕುರಾರೋಪಣಂ ಪರಂ ಬೇರಿ ಸಂತಾಡನಂ ಪಶ್ಚಾತ್ ವಪನಂ ಸ್ತಪನಂ ತಥಾ ಸುಕುಂಡೇ ಅಗ್ನಿಜನನಂ ರಜ್ಜು ಬಂಧನಮೇವ ಚ ಅಷ್ಟಪತಾಕಾ ಸ್ಥಾಪನಂ ಅಪಿ ಅಸ್ತ್ರಯಾಗಶ್ಚ ಪೂಜನಂ ನಿತ್ಯ ಹೋಮಂ ನಭಘಟೈಃ ಮಹಾಕುಂಭಾಭಿಷೇಚನಂ ಎಂಬ ಪ್ರಕಾರವಾಗಿ ಮಂಗಲ ವಾದ್ಯ ಪೂರ್ವಕ ಪುಣ್ಯಾಹ ಮುಹೂರ್ತ ಬಲಿ, ಯಾಗಶಾಲಾ ಪ್ರವೇಶ, ಅಂಕುರಾರೋಪಣ, ಅಂಕುರ ಬೀಜ ವಪನಗಳನ್ನು ಕೂಡ ಮಾಡಿಕೊಂಡು ನವಕಲಶ ರಕ್ಷಾ ಸ್ಥಾಪನ, ಪತಾಕ ಸ್ಥಾಪನ, ಅಷ್ಟ ದಿಕ್ಕುಗಳ ಸಂರಕ್ಷಣೆಯನ್ನು ಕೂಡ ಮಾಡಿಕೊಂಡು ದೇವರ ಪ್ರೀತ್ಯರ್ಥ ಸಾನ್ನಿಧ್ಯ ವೃದ್ಧಿಗಾಗಿ ನಿತ್ಯದಲ್ಲಿಯೂ ನವಕ ಪ್ರಧಾನ ಕಲಶ ನವಕ ಪೂಜಾದಿಗಳನ್ನು ಕೂಡ ಮಾಡಿಕೊಂಡು ನ್ಯಾಸ ಪೂಜಾದಿ ಕಲ್ಪಾಂತಗಳನ್ನು ಗಣಯಾಗಾದಿ ಕರ್ಮಗಳನ್ನು ದೇವರ ಸನ್ನಿಧಾನದಲ್ಲಿ ನಡೆಸಿಕೊಳ್ಳಬೇಕು. ಈ ಮಹೋತ್ಸವದ ಮಧ್ಯಕಾಲದಲ್ಲಿ ರಥೋತ್ಸವವನ್ನು ಅದಾವ ಪ್ರಕಾರವಾಗಿ ಮಾಡಬೇಕು ಎಂದರೆ, ರಥೋತ್ಸವ ವಿಧಿಂ ಕ್ಷೇರಮೇಶಸ್ಯ ಮಹಾತ್ಮನಃ ಚಕ್ರೆ ಪೂಜ್ಯಾರಿ ಷಡ್ವರ್ಗಂ ಪ್ರಾದಕ್ಷಿಣ್ಯೇನ ಚಕ್ರಮಾತ್ ಹಂಸಂ ವಿಭುಂ ಗುರುಂ ನಾಮ್ನಾಂ ಚಕ್ರಾಣಾಂ ನಾಭಿದೇಶಕೆ ಕೀಲಕಾಸು ಗುರೂನ್ ಪೂಜ್ಯ ಚಾಷ್ಟದಿಕ್ಷು ರಥಸ್ಯ ಚ ಇಂದ್ರಾದಿ ಲೋಕಪಾಲಾಂಶ್ಚ ಗಜಾದಿಂಶ್ಚೈವ ವೀಥಿಷು ಚತುರ್ದ್ವಾರೆ ಚತುರ್ವೇದಾನ್ ಪೂಜಯೇ ದೇಶಿಕೋತ್ತಮಃ ಸಿಂಹಾಸನೆ ಚ ವೈಕುಂಠಂ ಪತಾಕಾತ್ ರಕ್ಷ ಸಂಚಯಂ ಸ್ತಂಭೇಶು ಮೇರು ಸಂಪೂಜ್ಯ ಬ್ರಹ್ಮಾಂಡಂ ಶಿಖರೇರ್ಚಯೇತ್ ಎಂಬ ಪ್ರಕಾರವಾಗಿ ಅತಲ ವಿತಲ ಸುತಲ ರಸ ಅತಲ ತಲಾತಲ ಮಹಾತಲ ಪಾತಾಳಗಳೆಂಬಂತಹ ಅಧಸಪ್ತ ಲೋಕಗಳು ಕೂಡ ಚಕ್ರದಲ್ಲಿ ಸನ್ನಿಹಿತವಾಗಿರುತ್ತದೆ. ಚಕ್ರದ ಕೇಂದ್ರ ಭಾಗದಲ್ಲಿ ಹಂಸ, ಚಂದ್ರ, ಗುರುಗಳೆಂಬಂತಹ 3 ದೇವತೆಗಳು ಕೂಡ ಸನ್ನಿಹಿತರಾಗಿರುತ್ತಾರೆ. ಅದೇ ಪ್ರಕಾರ ರಥದ 8 ದಿಕ್ಕುಗಳಲ್ಲಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಸೋಮ, ಈಶಾನ ಎಂಬಂತಹ ಅಷ್ಟ ದಿಕ್ಪಾಲಕರು ಸನ್ನಿಹಿತರಾಗಿರುತ್ತಾರೆ. ಐರಾವತ, ಪುಂಡರೀಕ, ವಾಮನ, ಕುಮುತ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಎನ್ನುವಂತಹ ದಿಗ್ಗಜರು ಕೂಡ ವಿಶಿಷ್ಟವಾಗಿ ಅಷ್ಟಪಾಲಿಕಾ ಸ್ಥಾನದಲ್ಲಿ ಸನ್ನಿಹಿತರಾಗಿರುತ್ತಾರೆ. ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯ ಎನ್ನುವಂತಹ ಊರ್ಧ್ವ ಸಪ್ತ ಲೋಕಗಳು ರಥದ ಮಧ್ಯದ ಮೇಲ್ಭಾಗದಲ್ಲಿ ಸನ್ನಿಹಿತವಾಗಿರುತ್ತದೆ. ರಥದ 4 ದ್ವಾರಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಎನ್ನುವಂತಹ 4 ವೇದಗಳು ಕೂಡ ಸನ್ನಿಹಿತವಾಗಿರುತ್ತದೆ. ರಥದ ಪತಾಕ ಸ್ಥಾನದಲ್ಲಿ
ಆ ಆಕಾಶದ ಸರ್ವ ನಕ್ಷತ್ರ ಅಧಿದೇವತೆಗಳು ಕೂಡ ಸನ್ನಿಹಿತವಾಗಿರುತ್ತದೆ. ಆ ಪ್ರಕಾರವಾಗಿ ರಥದ ಮಧ್ಯದ ದೇವರು ಕೂರುವಂತಹ ಪೀಠದಲ್ಲಿ ಸಾಕ್ಷಾತ್ ವೈಕುಂಠವೇ ಸನ್ನಿಹಿತವಾಗಿರುತ್ತದೆ. ರಥದ ದಂಡದಲ್ಲಿ ಮೇರು ಪರ್ವತವು ಸನ್ನಿಹಿತವಾಗಿರುತ್ತದೆ. ಮೇಲ್ಭಾಗದ ರಥದ ಶಿಖರದಲ್ಲಿ ಬ್ರಹ್ಮಾಂಡವೇ ಸನ್ನಿಹಿತವಾಗಿರುತ್ತದೆ. ರಥವನ್ನು ಎಳೆಯುವಂತಹ ರಜ್ಜುವಿನಲ್ಲಿ ಹಗ್ಗದಲ್ಲಿ ಸಾಕ್ಷಾತ್ ವಾಸುಕಿ ದೇವರೇ ಸರ್ಪನೇ ನಾಗನೇ ಸನ್ನಿಹಿತನಾಗಿರುತ್ತಾನೆ ಎಂಬಂತಹ ಶಾಸ್ತ್ರ. ಶ್ರೀಮದ್ವಿಷ್ಣುರಥೋಸ್ತವೇ ರಥವರಂ ಪಶ್ಯಂತಿ ಯೇ ಮಾನವಾಃ ಭೂಪಾಸ್ತೆ ವಾಜಿ ಮೇಧಾ ನಿಖಿಲ ಬಲಮಲಂ ಗೋ ಸಹಸ್ರ ಪ್ರದಾನಾತ್ ಗಂಗಾಸಾಗರ ಸಂಗಮೇ ಸ್ತಪನತಃ ಪುಣ್ಯಂ ಮಹಾದಾನತಃ ಕನ್ಯಾಕೋಟಿ ಶತಪ್ರಧಾನಮಧಿಕಂ ಪ್ರಾಪ್ನೋತಿ ಪುಣ್ಯಂ ಮಹತ್ ಎಂಬ ಪ್ರಕಾರವಾಗಿ ರಥದಲ್ಲಿ ಕೂತಂತಹ ಪರಮಾತ್ಮನ ದರ್ಶನದಿಂದಲೇ ಅಗ್ನಿಷ್ಟುತು, ಅತಿರಾತ್ರ, ಆಪ್ತೋರ್ಯಾಮ, ವಾಜಪೇಯ, ರಾಜಸೂಯ, ಅಶ್ವಮೇಧಾದಿ ಮಹಾ ಯಾಗಗಳ ಪರಮ ಅಪೂರ್ವ ಪುಣ್ಯ ಫಲವೂ ಕೂಡ ಪ್ರಾಪ್ತವಾಗುತ್ತದೆ. ರಥಸ್ಥ ಪರಮಾತ್ಮನ ದರ್ಶನದಿಂದಲೇ ದೇವರ ಮುಂಭಾಗದಲ್ಲಿ ವಿಧಿವತ್ತಾಗಿ ಕಟ್ಟಿಕೊಟ್ಟಂತಹ ಷೋಡಶ ಮಹಾದಾನಗಳ ಪುಣ್ಯ ಫಲವು ಪ್ರಾಪ್ತವಾಗುತ್ತದೆ. ದೇವರ ಮುಂಭಾಗದಲ್ಲಿ 100 ಕನ್ಯೆಯರನ್ನು ದಾನ ಮಾಡಿದ ಪುಣ್ಯ ಫಲವೂ ಕೂಡ ರಥದಲ್ಲಿ ಕೂತ ಭಗವಂತನ ದರ್ಶನದಿಂದಲೇ ಪ್ರಾಪ್ತವಾಗುತ್ತದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ತ್ರಿವೇಣಿ ಸಂಗಮಗೊಂಡಂತಹ ತ್ರಿವೇಣಿಯಲ್ಲಿ ಅವಗಾಹ ಮಾಡಿದಂತಹ ಪುಣ್ಯ ಫಲವೂ ಕೂಡ ರಥಸ್ಥ ಪರಮಾತ್ಮನ ದರ್ಶನದಿಂದಲೇ ಪ್ರಾಪ್ತವಾಗುತ್ತದೆ. ರಥಸ್ಥ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಪದೇ ಪದೇಶ್ವಮೇಧಸ್ಯ ಫಲಮಾಪ್ನೋತಿ ನಿತ್ಯಶಃ ಎಂಬ ಪ್ರಕಾರವಾಗಿ ರಥದಲ್ಲಿ ಕೂತಂತಹ ಪರಮಾತ್ಮನನ್ನು ನೋಡುವುದರಿಂದಲೇ ಜನ್ಮವೂ ಪಾವನವಾಗುತ್ತದೆ, ಇನ್ನೊಂದು ಜನ್ಮವೂ ಕೂಡ ನಿವೃತ್ತಿಯಾಗುತ್ತದೆ. ಅದೇ ಪ್ರಕಾರ ರಥದಲ್ಲಿ ಕೂತಂತಹ ಭಗವಂತನನ್ನು ಪ್ರದಕ್ಷಿಣೆ ಬರುವುದರಿಂದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಶ್ವಮೇಧಯಾಗದ ಪುಣ್ಯ ಫಲವು ಪ್ರಾಪ್ತವಾಗುತ್ತದೆ. ಈ ಪ್ರಕಾರ ವಟ ಬೀಜದ ಒಳಗೆ ವಟ ವೃಕ್ಷವು ಯಾವ ರೀತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಸನ್ನಿಹಿತವಾಗಿರುತ್ತದೋ ಅದೇ ಪ್ರಕಾರ ಸಮಸ್ತ ಬ್ರಹ್ಮಾಂಡ ತತ್ವಗಳು ಕೂಡ ರಥದ ತತ್ತತ ಸ್ಥಾನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸನ್ನಿಹಿತವಾಗಿರುತ್ತದೆ ಎಂಬಂತಹ ಶಾಸ್ತ್ರ. ಆ ನಿಮಿತ್ತವಾಗಿ ಸಂಪ್ರದಾಯದಂತೆ ವಾರ್ಷಿಕವಾಗಿ ಇಂದಿನ ದಿವಸ ಮಹೋತ್ಸವದ ಮಧ್ಯಕಾಲದಲ್ಲಿ ನಡೆಸುವಂತಹ ರಥೋತ್ಸವಕ್ಕೆ ಸ್ವಾಮಿಯು ದಯಪಾಲಿಸಿದಂತವನಾಗಿ ಗ್ರಾಮಸ್ಥರಿಗೂ ನಡೆಸಿದಂತಹ ಯಜಮಾನ ವರ್ಗಕ್ಕೂ ನೋಡುವಂತಹ ಸಕಲ ಸದ್ಭಕ್ತರಿಗೂ ಕೂಡ ದಶ ದಿಕ್ಕುಗಳಲ್ಲಿ ಬರುವಂತಹ ವಿಘ್ನಗಳನ್ನು ಪರಿಹರಿಸಿ ನಿತ್ಯ ಮಾಂಗಲ್ಯ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನೇ ಅನುಗ್ರಹಿಸಿ ಕೊಡಬೇಕು ಎಂತ ಧ್ಯಾನಾವಸಾನದಲ್ಲಿ ಪುಷ್ಪಾಕ್ಷತಾರ್ಪಿಸ ನಮಸ್ಕರಿಸಬೇಕು. ಕೃಷ್ಣಾಯ ಯಾದವೇಂದ್ರಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕ್ಷೇತ್ರ ಸ್ವಾಮಿ ಮಹಾವಿಷ್ಣವೇ ನಮಃ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ. चूरी चूरी
प्रजादयो लोकेश समरुद्गणा सयमला विश्वादिदेवास्तथा अर्का द्वादश साब्ज शंख सहिता रुद्रास्तथैकादश प्रोक्तास्ते सगणा भवन्तु सकला अभीष्टाप्तये स्वस्तये सृष्टिस्थिति विनाशानां कर्तृभूतपते प्रभो तत्पारिषद मुख्यानां बलिदानाय शादिमाम् साक्षया
కొన్ని మంత్రులు చెప్పారు